ಹಾಯ್ ನಮಸ್ಕಾರ ವೀಕ್ಷಕರು, ಇದು ನಮ್ಮ TRP ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಸವಿತಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೊಡೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಫೈನ್ ಅಲ್ಲ, ಚೆನ್ನಾಗಿದ್ದೀರಾ? ನೀವು ನಗ್ನಾಗ್ತಾ ಇರುವಾಗಲೇ ಗೊತ್ತಾಗ್ತದೆ ಚೆನ್ನಾಗಿದ್ದೀರಾ ಅಂತ. ಓಕೆ, ನೀವು ಎಲ್ಲಿಂದ ಬರ್ತಿದ್ದೀರಾ? ನಾವು ಇಲ್ಲಿ ಗಣೇಶ್ಪುರ ಕಾಟಿಪಳ. ಓಕೆ, ಕಾಟಿಪಳಿಂದ ಸೀದಾ ನಮ್ಮ ಸುರುಚಿ ಅಡುಗೆ ಮನೆ ಬಂದಿದ್ದೀರಾ? ಹೌದು. ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ? ಹೌದೌದು. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು? ನಾನು ಕಸೂರಿ ಮೆಥಿ ಗಾರ್ಲಿಕ್ ರೈಸ್, ಕ್ವಿಕ್ ರೈಸ್ ಅದೊಂದು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಬೆಳಿಗ್ಗೆ ತಗೊಂಡು ಹೋಗ್ಲಿಕ್ಕೆ ಈಸಿ ಆಗ್ತದೆ ಅಂತ. ಸಂಜೆ ಟೈಮದು ಅಂದ್ರೆ ನೈಟ್ ಟೈಮದ ಟೈಮಿಗೂ ಏನಾದರೂ ಸಾರು ಏನಾದರೂ ಉಳಿಲಿಲ್ಲ, ಸಾಂಬಾರ್ ಏನಾದರೂ ಉಳಿಲಿಲ್ಲ ಅಂದ್ರೆ ಮಾಡಿ ತಿನ್ಬೋದು. ಹೌದು, ಅಲ್ಲ ನಾನು ಹೇಳಿದ್ದು ನೈಟ್ ಟೈಮ್ ರೈಸ್ ಉಳಿದ್ರೆ ಬೆಳಿಗ್ಗೆ ಹಾಗೂ ಕೂಡ ಮಾಡ್ಬೋದು. ಅಂದ್ರೆ ಕ್ವಿಕ್ ಟೈಮ್ ಮಾಡುವಂತ, ಕ್ವಿಕ್ ಆಗಿ ಮಾಡೋದು. ಇನ್ನೊಂದು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಿದ್ದೇನೆ. ಓಕೆ, ಇದು ಅಂತ ಈವ್ನಿಂಗ್ ಟೈಮ್ ಪಕ್ಕ ಹೇಳಿ ಮಾಡ್ತಿದ್ದಾರೆ. ಓಕೆ, ಎರಡು ಮಕ್ಕಳು ಅಂತ ಹೇಳೋದು, ದೊಡ್ಡವರು ಕೂಡ ತಿನ್ಬೋದು. ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತಲ್ಲ. ಈಗ ಫಸ್ಟಿಗೆ ನೀವು ರೈಸ್ ಇದು ಮಾಡ್ತಿದ್ದೀರಾ ಅಂತಲ್ಲ? ಹೌದು. ಅಂದರೆ ಎಂತ ಹೇಳಿದಕ್ಕೆ ಹೆಸರು? ಅದು ಕಸೂರಿ ಮೆಥಿ ಗಾರ್ಲಿಕ್ ರೈಸ್ ಅಂತ. ಗಾರ್ಲಿಕ್ ರೈಸ್ ಅಲ್ಲ? ಸ್ಟಾರ್ಟ್ ಮಾಡುವಾಗಾದ್ರೆ? ಎಸ್. ಓಕೆ, ಎಂತ ಬೇಕು ಫಸ್ಟಿಗೆ ರೈಸ್ ತೊಗೊಂಡಿದ್ದೇನೆ, ಒಂದು ಬೌಲ್ ರೈಸ್. ಅದನ್ನು ಕುಕ್ಕರಿಗೆ. ಹಾಗಾದರೆ ನಾವೀಗ ಫಸ್ಟಿಗೆ ಗ್ಯಾಸ್ ಉಡಿಸ್ಬೇಕಲ್ಲ? ಅಕ್ಕಿಯನ್ನು ತೊಳೆದಿದೆ, ಇದರಲ್ಲಿ 2 ಬೌಲ್ ನೀರು ಬೇಕು. ಅಂದರೆ ಈಗ 1 ಬೌಲ್ನಷ್ಟು ನೀವು ಅಕ್ಕಿ ತಗೊಂಡಿದ್ದೀರಾ? ಹಾಂ, ಅದಕ್ಕೆ 2 ಬೌಲ್ನಷ್ಟು ನೀರು. ತೊಳೆದಿರೋ ಅಕ್ಕಿ ಹಾಕ್ತೇನೆ. ಅಕ್ಕಿ ಈಗ ಲಿಡ್ ಕ್ಲೋಸ್ ಮಾಡಿ ನೋಡಲ್ಲ. ಇದೊಂದು ಸಾಧಾರಣ 2 ವಿಷಲ್ ಬರಬೇಕು, 2ರಿಂದ 3 ವಿಷಲ್ ಸರ್. ಅಕ್ಕಿ ತರಕಾರಿ ಎಲ್ಲ ಕಟ್ ಮಾಡಿ ತಂದಿದ್ದೀರಾ. ಇದೊಂಥರ ಪಲಾವ್ ಥರ ಆಗುತ್ತಾ ಅಂತಲ್ಲ? ಪಲಾವ್ ನಾರ್ಮಲ್ ಆಗಿ ಈಗ ನಾವು ಮಾಡ್ತೇವಲ್ಲ, ಪಲಾವಿಗೆ ತುಂಬಾ ಮಸಾಲೆ ಬೇಕಾಗ್ತದೆ. ಇದು ಲೈಟ್ ಆಗಿರ್ತದೆ ನಿಮಗೆ. ಪಲಾವ್ ಅಷ್ಟು ಟೈಮ್ ತಗೊಳ್ಳಿಕ್ಕೆ ಇಲ್ಲ. ಈಸಿ, ಅದೇ ವೆರಿ ಬೇಗ ಮಾಡ್ಬೋದು. ಎಸ್ ಎಸ್ ಮ್ಯಾಮ್, ನೀವು ಈಗ ಅಡಿಗೆ ಅಂತ ಬಂದಾಗ ಬೇರೆ ವೆಜ್ಜಲ್ಲಿ ಮಾಡ್ತೀರಾ ಅಥವಾ ನಾನ್ ವೆಜ್ಜಾ? ವೆಜ್, ನಾವು ವೆಜಿಟೇರಿಯನ್. ಹಾಗಾದ್ರೆ ನಿಮ್ಗೆ ನಾನ್ ವೆಜ್ ಮಾತಾಡಲಿಕ್ಕೆ ಇಲ್ಲ. ಓಕೆ, ವೆಜ್ಜಲ್ಲಿ ಏನೆಲ್ಲ ಸ್ಪೆಷಲ್ ಮಾಡ್ತೀರಾ? ವೆಜ್ಜಲ್ಲಿ ಪಲಾವ್ ಮಾಡ್ತೀನಿ, ಮತ್ತೆ ಮಶ್ರೂಮ್ ಬಿರಿಯಾನಿ, ಮತ್ತೆ ಗೋಬಿ ಪರಾಟಾಸ್ ಎಲ್ಲ. ವೆಜ್ಜಿನವರಿಗೆ ಆಪ್ಷನ್ ತುಂಬ ಇರುತ್ತಲ್ಲ? ಹೌದೌದು. ನಾನ್ ವೆಜ್ಜಿನವರಿಗೆ ನಾನ್ ವೆಜ್ ಆದರೆ ಮೀನು, ಚಿಕನ್, ಈ ಥರ. ವೆಜ್ಜಿನವರಿಗೆ ಏನು ಬೇಕು ತುಂಬ ವೆರೈಟೀಸ್ ಇದೆ ನಮ್ಮದ್ರಲ್ಲಿ. ಓಕೆ, ಓಕೆ, ಆಲ್ಮೋಸ್ಟ್ ಕುಕ್ ಆಗಿರ್ಬೋದಲ್ಲ? ಆಫ್ ಮಾಡೋದು ಇದು? ಆಫ್ ಮಾಡಿ ಕಾಯಬೇಕು. ಒಂದು 10 ಮಿನಿಟ್ಸ್ ಆದರೂ ಬೇಕು ಪ್ರೆಷರ್ ಇಳಿಲಿಕ್ಕೆ. 10 ಮಿನಿಟ್ಸ್ ಬೇಕಾಗೋದಲ್ಲ, ನಾವು ಅರ್ಜೆಂಟ್ ಮಾಡಿದರೆ ಆಗೋದಿಲ್ಲ. ಓಕೆ, ನೀವು ಏನು ಮಾಡ್ತಿದ್ದೀರಿ? ನೀವು? ನಾವು ಹೌಸ್ ವೈಫ್. ಅಂದರೆ ಈಗ ನಾರ್ಮಲಾಗಿ ಅಡುಗೆ ಅಂತ ಬಂದಾಗ ನೀವು ಸ್ಪೆಷಲಾಗಿ ಅಡುಗೆದೆಲ್ಲ ಕಾರ್ಯಕ್ರಮ ಮಾಡೋದು ಅಥವಾ ನಿಮ್ಮ ಸ್ತ್ರೀ ಶಕ್ತಿ ಆ ಥರದ್ದು ಏನಾದರೂ ಉಂಟಾ? ಹಾಗೇನಿಲ್ಲ, ನನಗೆ ಅಂದರೆ ಒಂಥರ ಹಾಬಿ. ಯೂಟ್ಯೂಬಲ್ಲಿ ನೋಡಿ ಮಾಡೋದು, ಹೊಸ ರುಚಿ ಮಾಡೋದು. ಮಕ್ಕಳೆಲ್ಲ ಕೇಳ್ತಾ ಇರ್ತಾರಲ್ಲ ಮನೆಯಲ್ಲಿ, ಹಾಗೆ ಮಾಡ್ತಾ ಇರ್ತೇನೆ ಏನಾದರೂ ನೋಡಿ ಹೊಸದು. ಅಡುಗೆ ಮಾಡೋದೇ ಒಂದು ಖುಷಿ. ಓಕೆ, ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ನಾವು 4 ಜನ. ಚಿಕ್ಕ ಸಂಸಾರ, ಚೊಕ್ಕ ಸಂಸಾರ. ಓಕೆ, ಹಾಗಾದ್ರೆ ಮನೇಲಿ ಅಡುಗೆ ನೀವೇ ಮಾಡೋದು? ನಮ್ಮ ಯಜಮಾನರು ಮಾಡ್ತಾರೆ ಕೆಲವು ಸರ್ತಿ. ಗೊತ್ತಾಯ್ತು, ಆಲ್ಮೋಸ್ಟ್ ಅವರೇ ಮಾಡೋದು. ಆಲ್ಮೋಸ್ಟ್ ಅಲ್ಲ, ನೀವು ಚೂರು ಮಾಡೋದು? ಇಲ್ಲ, ಹಾಗೆ ಮ್ಯಾಕ್ಸಿಮಮ್ ನಾನು. ಅವರು ಸಮಟೈಮ್ಸ್ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಎಲ್ಲ ಮಾಡ್ತಾರೆ. ಅದೇ ಚೆನ್ನಾಗಿರುತ್ತಲ್ಲ, ಅವರು ಹೆಲ್ಪ್ ಮಾಡಿದ್ರೆ ನೀವು ಅಡುಗೆ ಇನ್ನು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹಾಗೆ ಮಕ್ಕಳೆಲ್ಲ ಬೇಗ ಸ್ಕೂಲಿಗೆಲ್ಲ ಹೋಗ್ಬೋದು ಹೆಲ್ಪ್ ಮಾಡಿದ್ರು. ಸ್ಕೂಲಲ್ಲ, ನನ್ನ ಮಕ್ಕಳು ಓದಾಯ್ತು, ಓದೆಲ್ಲ ದೊಡ್ಡವನದ್ದು ಆಯ್ತು, ಕಲ್ತು. ಏನ್ ಮಾಡ್ತಿದ್ರು ಅವ್ರೀಗ? ಅವನು ಮೆರೈನ್ ಇಂಜಿನಿಯರಿಂಗ್ ಮಾಡಿದ್ದು. ಒಂದಾಯ್ತು, ಒಂದು ಸೇಲಿಂಗ್ ಮುಗಿಸಿ ಈಗ ಬಂದಿದ್ದಾನೆ. ನೆಕ್ಸ್ಟ್ ಅವನು ಪೂನಾದಲ್ಲಿ ಕಲ್ತದ್ದು, ಟೊಲೋನಿ ಮ್ಯಾರಿಟೈಮ್ ಇನ್ಸ್ಟಿಟ್ಯೂಷನ್. ಸೊ ಅವನದು ಎಜುಕೇಷನ್ ಆಗಿ ಒಂದು ಸೇಲಿಂಗ್ ಆಗಿ ಬಂದಿದ್ದಾನೆ ಈಗ ಮನೆಗೆ. ನೆಕ್ಸ್ಟ್ ಎಕ್ಸಾಮ್ಸ್ ತಗೊಳ್ಲಿಕ್ಕಿದೆ, ನೆಕ್ಸ್ಟ್ ಹೈಯರ್ ಪೋಸ್ಟಿಗೆ ಹೋಗ್ಲಿಕ್ಕೆ. ಸೊ ಸಣ್ಣವನು ಆನಿಮೇಷನ್ ಮಾಡ್ತಿದ್ದಾನೆ ಮಣಿಪಾಲಲ್ಲಿ, ಸೆಕೆಂಡ್ ಇಯರ್ ಡಿಗ್ರಿ. ಓಕೆ, ಹಾಗಾದ್ರೆ ಅವರಿಗೆಲ್ಲ ನೀವು ಅಡುಗೆ ಮಾಡಿ ಈಗ ಸ್ಕೂಲಿಗೆಲ್ಲ ಕಳಿಸುವಾಗಿಲ್ಲ? ಸ್ಕೂಲಿದ್ದೆಲ್ಲ ಆಯ್ತು, ಈಗ ಕಾಲೇಜಿದ್ದಲ್ಲ.
ಹಾಗೆ ಅವರು ಅವನು ಬೆಳಿಗ್ಗೆ ಬೇಗ ಎದ್ದು ಹೋಗ್ತಾನೆ ಮನೆಗೆ 7-7:30 ಬಿಡ್ತಾನೆ. ಹಾ. ಸೊ ಅಷ್ಟರೊಳಗೆ ಅವನಿಗೆ ಬಾಕ್ಸಿಗೆ ಹಾಕಿ ಹಾಂ ತಕೊಂಡು ಹೋಗ್ತಾನೆ ಕಾಲೇಜಿಗೆ. ಅದು ಒಳ್ಳೆ ನೋಡಿ, ಹೊರಗಡೆಯಿಂದ ತಗೊಳ್ಳೋದಿಲ್ಲ, ಜಸ್ಟ್ ಮನೆಯಿಂದ ತಗೊಳ್ಳೋದು. ವೀಕ್ಲಿ ಒನ್ಸ್ ಬಿಡ್ತೇನೆ. ಈಗಿನ ಮಕ್ಳು ಕೇಳಬೇಕಲ್ಲ, ಎಲ್ಲರೂ ಹೊರಗಡೆ ತಿಂತಾರೆ ಅವರ ಫ್ರೆಂಡ್ಸ್. ಹಾಗೆ ಇವನು ವೀಕ್ಲಿ ಒನ್ಸ್ ಅಲೌ ಮಾಡ್ತೇನೆ. ಮನೆ ಅಡುಗೆ ಇದ್ರೆ ಚಂದ ಇದೆ. ಹೌದು. ಹೊರಗಡೆ ಆದ್ರೆ ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ಅವರಿಗೆ ಎಲ್ಲಿ ಕೆಲಸ ಸಿಗ್ತದೆ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಹೊರಗೆ ತಿನ್ನೋದಿದ್ದೇ ಇರ್ತದೆ. ಸೊ ಮನೆಯಲ್ಲಿ ಇದ್ದಷ್ಟು ದಿನ ಮನೆದು ಆರೋಗ್ಯ ಒಳ್ಳೇದಿರ್ತದಲ್ಲ. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ಮನೆಯಲ್ಲಿ ಮಾಡೋದು, ಇಲ್ಲದ್ರೆ ಹೊರಗಡೆ ಇದ್ರು ಕೂಡ ನಾವೇ ರೂಮಲ್ಲಿ ಮಾಡ್ಕೊಳ್ಳೋದು, ಇದ್ರೆ ಭಾರಿ ಒಳ್ಳೇದಲ್ಲ. ಅದು ಒಳ್ಳೇದು. ಓಕೆ, ಈಗ ರೆಡಿ ಆಗಿದಲ್ಲ? ರೈಸ್ ರೆಡಿ ಆಗಿದೆ. ರೆಡಿ ಆಗಿದಲ್ಲ, ನೋಡೋಣ. ನೋಡಿ, ಇದಕ್ಕೆ ಸ್ವಲ್ಪ ಉದುರುದ್ರಾಗಿದ್ರೆ ರೈಸ್ ಒಳ್ಳೇದು. ಸೊ ಚೆನ್ನಾಗಿ ಬಂದಿದೆ ಅಂತ ಕಾಣುತ್ತಲ್ಲ? ಬೆಂದಿದೆ. ಓಕೆ, ಈಗ ನನಗೆ ಒಂದು ಪ್ಯಾನ್ ಕೊಡಿ. ಪ್ಯಾನ್ ಬೇಕು? ಇದು ಹಿಂಗೆ ಇರಲ್ಲ? ಅದು ಹಾಗೆ ಇರಲಿ. ಓಕೆ, ಸೈಡಿಗೆ ಇಡ್ತೇನೆ. ನನಗೆ ಇರಲಿ. ಒಲೆ ಉರಿಸ್ಬೇಕಲ್ಲ? ನಿಮ್ಮ ಮನೆಯಲ್ಲಾದ್ರೆ ನೀವೇ ಒಲೆ ಉರಿಸೋದು, ಇಲ್ಲಿ ನಾನಲ್ಲ. ಹೌದು, ಓಕೆ, ನಾನೇ ಉರಿಸ್ತೇನೆ, ಹಾಗೆ ತೊಂದರೆ ಇಲ್ಲಲ್ಲ. ಆದರೆ ಇಲ್ಲಿ ನಮಗೆ ಕೆಲಸ ಬೇರೆ ಅಂತಿಲ್ಲ, ಒಲೆ ಉರಿಸೋದೇ ಕೆಲಸ. ಓಕೆ, ಇದಕ್ಕೆ ಯಾವುದು ತುಪ್ಪವ ಆಯಿಲ್ ಹಾಕ್ತಿದ್ರಾ? 2 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತೇನೆ. ಆಯಿಲ್ ಹಾಕ್ಬೇಕಲ್ಲ? ಓಕೆ, ಅಂದರೆ ಇದೊಂಥರ ಒಗ್ಗರಣೆ ಟೈಪ್ ಮಾಡ್ಕೊಳ್ಳೋದಾ? ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಇದು. ರೈಸ್ ಐಟಮ್ ಅಲ್ಲ? ರೈಸ್ ಐಟಮ್ ಎಲ್ರಿಗೂ ಇಷ್ಟ ನೋಡಿ. ಪಲಾವ್, ನಾವು ಹೋಟೆಲ್ಗೆಲ್ಲ ಹೋದರೆ ಫಸ್ಟ್ ತಗೊಳ್ಳೋದೇ ಪಲಾವ್ ಇಲ್ಲಾದರೆ ಪುಳಿಯೋಗರೆ ಈ ಥರದ್ದೆಲ್ಲ ಸಿಗುತ್ತಲ್ಲ, ರೈಸ್ ಐಟಮ್ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ಕೊಳ್ತೇನೆ. ಓಕೆ, ಸಾಸಿವೆ ಹಾಕ್ತಿಲ್ಲ? ಸಾಸಿವೆ ಎಲ್ಲ ಏನು ಬೇಡ ಇದಕ್ಕೆ. ಜೀರಿಗೆ ಅಲ್ಲ? ಜೀರಿಗೆ 1 ಟೀ ಸ್ಪೂನ್ ಅಷ್ಟು. ಅದು ಸ್ವಲ್ಪ ಸಿಡಿದ ನಂತರ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತೇನೆ. ಒಂದು ಪರಿಮಳ ಬರ್ತದಲ್ಲ? ಹೌದು, ಬೆಣ್ಣೆ ಅಂತ ಬಿದ್ದರೆ ಚೆನ್ನಾಗಿರುತ್ತೆ ರೈಸಿಗೆಲ್ಲ. ನಾರ್ಮಲ್ ಆಗಿ ಊಟ ಮಾಡೋದು ಕೂಡ ಕೆಲವೊಂದು ಸಲ ಹಾಕ್ಕೊಳ್ತಾರೆ, ತುಪ್ಪ ಈ ಥರದ್ದೆಲ್ಲ. ಬೆಣ್ಣೆ ಆ್ಯಕ್ಚುಲಿ ಕಾವಲಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತಲ್ಲ, ನಾವು ಕಾವಲಿಯಲ್ಲಿ ರೊಟ್ಟಿ ಮಾಡ್ತೀವಿ. ಹೌದು, ಬೆಣ್ಣೆ ಯಾವುದಕ್ಕೆ ಚೆನ್ನಾಗಿರಲ್ಲ, ಪರಾಟಾಗಂತೂ ಹೇಳಿ ಮಾಡಿಸಿ. ಈಗ ಇದಾದ ನಂತರ ಮೆಣಸಿನ್ಕಾಯಿ ಹಾಕ್ತೇನೆ. 1-2 ಸಾಕು ಅಷ್ಟಕ್ಕೆ. ಬೇಗ ಖಾರ ಆಗಿಬಿಡ್ತದೆ ಅದು, ಖಾರ ಮೆಣಸಾದ್ರೆ. ಬೆಣ್ಣೆದ್ದು ಸ್ಮೆಲ್ ಬರ್ತಾ ಇದೆ. ಹೌದು, ಬೆಣ್ಣೆ ಮತ್ತು ಇದು ಯಾವುದು ಖಾರ ಸೇರಿದಾಗ ನೋಡಿ. ಮೆಣಸಾದ ನಂತರ ಗಾರ್ಲಿಕ್ ಚೆನ್ನಾಗಿ ಫ್ರೈ ಮಾಡಬೇಕು ಮಾತ್ರ. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಮಾಡಬೇಕಲ್ಲ? ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ, ಇಲ್ಲಾದರೆ ಡ್ರೈ ಆಗಿ ಬಿಡ್ತದೆ ಮಧ್ಯಾಹ್ನದ ಹೊತ್ತಿಗೆ ಅವ್ರಿಗೆ ಊಟ ಮಾಡುವಾಗ. ನೆಕ್ಸ್ಟ್ ಆನಿಯನ್ ಹಾಕ್ತೇನೆ. ಒಂದು ಅರ್ಧ, ಅದು ಸಾಕು. ಒಂದು ಚಿಕ್ಕ ಆನಿಯನ್ ಹಾಕಿದ್ದೇನೆ. ನಾವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳೋಲ್ಲ? ಇಷ್ಟಕ್ಕೆ ಇಷ್ಟು ಸಾಕು. ಬೆಳ್ಳುಳ್ಳಿ ಒಂದು 7-8 ಎಸಳು. 8 ಸಾಕು. ಏನು ಬೇರೆ ಮಸಾಲೆ ಏನು ಹಾಕ್ಲಿಕ್ಕಿಲ್ಲ ನಾವು? ಹೌದೌದು, ಈಗ ನಾರ್ಮಲ್ ಇದೇ ಮಸಾಲೆ ಅಲ್ಲ? ಇದೇ ಮಸಾಲೆ. ನಾವು ರೈಸ್ ಬೇಯುವಾಗ ಉಪ್ಪೇನು ಹಾಕಿಲ್ಲಲ್ಲ? ಇಲ್ಲ, ಹಾಕಲಿಲ್ಲ. ಅದು ನೆಕ್ಸ್ಟ್ ಹಾಕ್ತೇನೆ. ಸ್ವಲ್ಪ ಸಾಲ್ಟ್ ಮತ್ತೆ ಸಹ ಹಾಕ್ತೇನೆ. ಇದಾಯ್ತಾ? ಕಸೂರಿ ಮೆಥಿಯನ್ನು ಸ್ವಲ್ಪ ಕೈಯಲ್ಲಿ ಹೀಗೆ ಕರೆಕ್ಟಾಗಿ ಮ್ಯಾಶ್ ಮಾಡಿ ಹಾಕಿದರೆ ಅದರದ್ದು ಅರೋಮ ಬಿಡ್ತದೆ. ಹೌದು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಲ್ಲ? ಆಯಿತು, ಸಿಂಪಲ್ ಅಲ್ಲ? ಇನ್ನು ಇದಕ್ಕೆ ರೈಸ್ ಮಿಕ್ಸ್ ಮಾಡಿದರೆ ಆಯಿತು. ಇದು ನಾರ್ಮಲ್ ಆಗಿ ರೈಸ್ ಕಲರ್ ಬರುತ್ತೆ, ಕಲರಿಗೆ ಏನು ನಾವು ಏನು ಇಲ್ಲ, ಏನಿಲ್ಲ, ಇಷ್ಟು. ಅಂದರೆ ಈ ಥರ ಮಸಾಲೆ ಮಾಡಿ ರೆಡಿ ಇಟ್ಟು ಆಮೇಲೆ ನಾವು ರೈಸ್ ಮಿಕ್ಸ್ ಮಾಡಿದರೆ ಆಯಿತು. ಓಕೆ, ಹಾಗಾದ್ರೆ ಆಫ್ ಮಾಡೋದು? ಮಾಡಿ. ಈಗ ರೈಸ್ ಹಾಕ್ಕೊಳ್ತಾರಲ್ಲ? ಸಾಕು. ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಹುಡಿಪು ಆದರೆ ಈ ಥರ ಹಾಕೋದು ಅಂಡಿಗೆ ಆಗೋದು. ಇಲ್ಲದ್ರೆ ನಾವು ಮಸಾಲೆ ಮಾಡುವಾಗ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು. ಈಗ ಸರ್ವ್ ಮಾಡುವ ಟೈಮಲ್ಲ? ಎಸ್. ಓಕೆ, ಪ್ಲೇಟಿಂಗ್ ಮಾಡುವ.
ಆ್ಯಕ್ಚುಲಿ ನೀವು ಇದು ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಉಲ್ಟ ಮಾಡಿ ಕೊಡ್ತೀರಾ? ಕೊಡ್ತೀನಿ. ಇದಕ್ಕೆ ನಾವು ಹೇಗೆ ಸಲಾಡ್ ಥರ ಹಾಕೋದಾದ್ರೆ ಬೇಕಿಲ್ಲ, ಪ್ಲೇಟಿಂಗ್ ಸ್ವಲ್ಪ. ಹೌದು, ಇದಕ್ಕೆ ಬೇಕಿದ್ರೆ ನಾವು ಸಲಾಡ್ ಎಲ್ಲ ಮಾಡ್ಕೊಳ್ಬೋದಾ? ಹೇಗೆ ಮೊಸರು ಸಲಾಡು ಈ ಥರ? ಏನೂ ಬೇಕಿಲ್ಲ, ಇದಕ್ಕೆ ಏನೂ ಬೇಕಿಲ್ಲ, ಖಾಲಿ ಅದೇ ಅಷ್ಟೇ, ಎಕ್ಸ್ಟ್ರಾ ಕೆಲಸ ತಗೊಳ್ಳಿಕ್ಕೆ ಇಲ್ಲಲ್ಲ. ಓಕೆ, ಎಸ್, ಈ ಥರ ಗಾರ್ನಿಷ್ಗೆ ಇಟ್ಕೊಳ್ತೀರಲ್ಲ. ಆಯ್ತು, ರೆಡಿ. ಓಕೆ, ಬಿಸಿ ಬಿಸಿಯಾದ ಕಸೂರಿ ಮೆಥಿ ಗಾರ್ಲಿಕ್ ರೈಸ್. ಕಸೂರಿ ಮೇಥಿ ಗಾರ್ಲಿಕ್ ರೈಸ್ ಅಲ್ಲ, ಅದರಲ್ಲಿ ಕಸೂರಿ ಮೇಥಿ ಕರೆಕ್ಟಾಗಿ ಕಾಣ್ತುಂಟು, ಚೆನ್ನಾಗಿರ್ಬೋದು. ಮತ್ತು ನೀವು ಸೈಡಿಗೆಲ್ಲ ತರಕಾರಿ ಅಂದರೆ ಈ ಥರದ್ದು ನಾವು ಲಾಸ್ಟಿಗೆ ಊಟ ಆದ ನಂತರ ಎಲ್ಲ ತಿನ್ಲಿಕ್ಕೆ ಅಂತ ಹೇಳಿಟ್ಟದಲ್ಲ, ಮುಂಚೆನೂ ತಿನ್ಬೋದು, ಮತ್ತೇನು ತಿನ್ಬೋದು. ಓಕೆ, ಚೆನ್ನಾಗಿ ಬಂದಿದೆ, ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ. ಟೇಸ್ಟ್ ನೋಡಲ್ಲ ಇದ್ರೀಗ. ಓಕೆ, ಸವಿತಾ ಮ್ಯಾಮ್ ಸಾಕಾಗಿರುವಂತಹ ಕಸೂರಿ ಮೇಥಿ ಗಾರ್ಲಿಕ್ ರೈಸ್ ಅಂತೂ ರೆಡಿ ಮಾಡಿ ಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕಸೂರಿ ಮೇಥಿ ಗಾರ್ಲಿಕ್ ರೈಸ್ ತಯಾರಿಸುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ ಬೆಳ್ತಿಗೆ ಅಕ್ಕಿಗೆ 2 ಪಟ್ಟು ನೀರು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ 1-2 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಜೀರಿಗೆ 1 ಚಮಚದಷ್ಟು ಹಾಕಿ ಸಿಡಿಸಿ. 2 ಚಮಚ ಬೆಣ್ಣೆ, 2 ಹೆಚ್ಚಿದ ಹಸಿಮೆಣಸು, ಬೆಳ್ಳುಳ್ಳಿ 8ರಿಂದ 10 ಹೆಸಳು, ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ ಹಾಕಿ ಒಗ್ಗರಣೆ ತಯಾರಿಸಿ. ಆ ನಂತರ ಬೇಯಿಸಿದ ಬೆಳ್ತಿಗೆಯನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕಸೂರಿ ಮೇಥಿ ಗಾರ್ಲಿಕ್ ರೈಸ್ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.